ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡುವ ಕಾರ್ಯವನ್ನ ಮಾಡ್ತಲೇ ಬಂದಿದ್ದಾರೆ. ಇದರಿಂದ ಆಕ್ರೋಶಗೊಂಡಿರುವ ಪುತ್ತೂರಿನ ಮಹಿಳೆಯೊಬ್ಬರು 100 ಪೋಸ್ಟ್ ಕಾರ್ಡ್ಗಳನ್ನು ಬರೆದಿದ್ದಾರೆ. ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾದ ಶರಾವತಿ ರವಿನಾರಾಯಣ ಅವರು ಪೋಸ್ಟ್ ಕಾರ್ಡ್ಗಳಲ್ಲಿ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರಿಗೆ ಪ್ರಭು ಶ್ರೀರಾಮ ಸದ್ಬುದ್ಧಿಯನ್ನ ಕರುಣಿಸಲಿ ಎಂದು ಪ್ರಾರ್ಥಿಸಿ ಜೈ ಶ್ರೀರಾಮ್ ಎಂದು ಬರೆದಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಪದೇ ಪದೇ ಶ್ರೀರಾಮನ ಬಗ್ಗೆ, ರಾಷ್ಟ್ರ ನಾಯಕರ ಬಗ್ಗೆ ಮಾತನಾಡುತ್ತಾರೆ. ಇದರಿಂದ ಬೇಸರಗೊಂಡು ನಾನು ಈ ಪೋಸ್ಟ್ ಕಾರ್ಡ್ ಅನ್ನು ಬರೆದಿದ್ದೇನೆ ಎಂದು ಶರಾವತಿ ನಾರಾಯಣ ಅವರು ಹೇಳಿದ್ದಾರೆ. ಬುದ್ಧಿಯನ್ನ ಕರುಣಿಸಲಿ. ಪ್ರಭು ಶ್ರೀರಾಮನಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಮಮತಾ ಬ್ಯಾನರ್ಜಿಗೆ ಆತ ಸದ್ಬುದ್ಧಿಯನ್ನ ಕರುಣಿಸಲಿ. ಪ್ರಭು ಶ್ರೀರಾಮನಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಮಮತಾ ಬ್ಯಾನರ್ಜಿಗೆ ಆತ ಸದ್ಬುದ್ಧಿಯನ್ನ ಕರುಣಿಸಲಿ. ಪ್ರಭು ಶ್ರೀರಾಮನಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಮಮತಾ ಬ್ಯಾನರ್ಜಿಗೆ ಆತ ಸದ್ಬುದ್ಧಿಯನ್ನ ಕರುಣಿಸಲಿ. ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇದು ಮೊದಲನೇ ಬಾರಿ ಅಲ್ಲ, ಬಹಳಷ್ಟು ಸಮಯದಿಂದ ಈ ಥರ ಬೇಜವಾಬ್ದಾರಿಯ ರಾಷ್ಟ್ರದ ನಾಯಕರುಗಳಿಗೆ ಅಪಮಾನ ಮಾಡೋ ಕೆಲಸ ಮಾಡ್ತಾನೆ ಇದ್ದಾರೆ. ಹೋದ ತಿಂಗಳು ವಿಶ್ವಭಾರತಿ ವಿಶ್ವವಿದ್ಯಾಲಯ ಗುರುದೇವ್ ಟ್ಯಾಗೂರ್ ಅವರು ಸ್ಥಾಪಿಸಿದ ವಿಶ್ವವಿದ್ಯಾಲಯದ 100ನೇ ವರ್ಷದ ಆಚರಣೆಗೆ ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿದ್ದಾಗ ನನಗೆ ಆಮಂತ್ರಣ ಕೊಟ್ಟದ್ದು ಸಾಕಾಗಲಿಲ್ಲ, ಕೊರತೆ ಆಗಿದೆ ಅಂತ ಹೇಳಿ ಅಲ್ಲಿಗೆ ಬಾರದೆ ಅವಮಾನ ಮಾಡಿದರು. ಎರಡನೇದಾಗಿ ಪುನಃ ನೇತಾಜಿ ಅವರ ಜನ್ಮದಿನದ 125ನೇ ವರ್ಷಾಚರಣೆಯ ಅಷ್ಟು ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ಕೂಡ ವೇದಿಕೆಯಲ್ಲಿ ಪ್ರಧಾನಮಂತ್ರಿಗಳು ಕುಳಿತುಕೊಂಡಿರುವಾಗನೇ ಯಾರೋ ಸಭೆಯಿಂದ ಒಂದಷ್ಟು ಜನ ಜೈ ಶ್ರೀರಾಮ್ ಹೇಳಿದರು ಅಂತ ಎಂಬ ನೆಪವನ್ನು ಹಿಡ್ಕೊಂಡು ತನಗೆ ಇದು ಅಪಮಾನ, ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಸಾರ್ವಜನಿಕರು ಹೇಳಿರೋದು ತನಗೆ ಮಾಡಿದ ಅಪಮಾನ ಅಂತ ವೇದಿಕೆಯ ಮೇಲೆ ನಿಂತು ಹೇಳೋದು ಮತ್ತು ಇದನ್ನು ಪ್ರೊಟೆಸ್ಟ್ ಮಾಡಿ ನಾನು ಮಾತಾಡೋದಿಲ್ಲ ಅಂತ ಉದ್ದಟತನದಿಂದ ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಗವರ್ನರ್ ಅವರು ಕೂತ್ಕೊಂಡಿರುವಾಗ ಹೇಳೋದು, ಇದು ಯಾವ ರೀತಿಯ ಒಂದು ದರ್ಪ ಆಕೆಯದ್ದು. ಇದನ್ನು ನೋಡಿ ಮನಸ್ಸಿಗೆ ತುಂಬ ಬೇಸರ ಆಯಿತು. ಇದೆಲ್ಲ ಒಂದು ನೆಪ ಅಷ್ಟೇ. ಯಾಕಂದರೆ ತನಗೆ ಅವಮಾನ ಆಗಿದೆ ಅಂತ ಹೇಳಿಕೊಂಡು ಜನರ ಒಂದು ಸಿಂಪತಿ ಪಡಿಬೋದು ಎಂಬ ಒಂದು ಆಸೆಯಿಂದ ಆಕೆ ಟ್ಯಾಗೂರ್ ಅವರ ವಿಶ್ವವಿದ್ಯಾನಿಲಯಕ್ಕೆ ಆಗಿರ್ಬೋದು, ಸ್ಟೇಜ್ ಮೇಲೆ ಆಗಿರ್ಬೋದು, ಅದನ್ನು ಹೇಳಿಕೊಂಡು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇರುವಂಥದ್ದು. ಹಾಗೆ ಅದಕ್ಕಿಂತನೂ ಹಿಂದಿನ ಘಟನೆಗಳನ್ನು ಗಮನಿಸಿ, JP ನಡ್ಡಾ ಅವರ ಒಂದು ಕಾರ್ಯಕ್ರಮ ಅಲ್ಲಿ ಇರುವಾಗ ಆ ಇಡೀ ಕಾನ್ವಾಯ್ ಮೇಲೆ ಕಲ್ಲುಗಳನ್ನು ತೂರಾಟ ಮಾಡಿದರು, ಮಾರಣಾಂತಿಕ ಹಲ್ಲೆಯನ್ನು ಮಾಡಿಸಿ ಅದರ ವಿಚಾರವಾಗಿ ಹೋಮ್ ಮಿನಿಸ್ಟ್ರಿಯಿಂದ ಪ್ರಶ್ನೆ ಕೇಳಿದಾಗ ಉತ್ತರ ಕೂಡ ಕೊಡದಂತೆ ತನ್ನ IPS ಅಧಿಕಾರಿಗಳನ್ನು ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡಿರುವಂಥ ಮುಖ್ಯಮಂತ್ರಿ ಆಕೆ. ಇದನ್ನು ನೋಡ್ತಾ ನನಗೆ ಅನಿಸಿತು, ಹಾಗಾದರೆ ಈ ದೇಶದಲ್ಲಿ ತನ್ನ ಅಧಿಕಾರ ಇದೆ ಅಂತ ಏನು ಬೇಕಾದರೂ ಮಾಡ್ಬೋದಾ? ಅದು ಒಂದು ಹೆಣ್ಣಾಗಿದ್ದುಕೊಂಡು ನಮ್ಮ ದೇಶದ ಒಂದು ಹೆಮ್ಮೆಯನ್ನು ಎತ್ತಿ ಹಿಡಬೇಕಾದಂಥಕ್ಕೆ ಇಂಥ ಕೀಳು ಮಟ್ಟಕ್ಕೆ ಇಳಿಯೋದು ಸರಿನಾ? ಇದನ್ನು ಯಾವುದಾದ್ರೂ ರೀತಿಯಲ್ಲಿ ನಾನು ಖಂಡಿಸಬೇಕು, ಇದರ ವಿರುದ್ಧ ಏನಾದರೂ ಮಾಡಬೇಕು ಎಂಬ ತುಡಿತಾ ಇತ್ತು. ಅದೇ ಸಂದರ್ಭದಲ್ಲಿ ಇನ್ನೊಂದು ತುಂಬ ಅಸಹ್ಯಕರವಾದ ಒಂದು ವಿಚಾರ ನನಗೆ ನೋಡಲಿಕ್ಕೆ ಸಿಕ್ಕಿತು. ಒಂದು ವಿಡಿಯೋನಲ್ಲಿ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯಾದ ಮಮತಾ ಬ್ಯಾನರ್ಜಿ ಏನು ಹೇಳ್ತಾರೆ, ವೆಸ್ಟ್ ಬೆಂಗಾಲ್ನ ಎಲ್ಲ ಹೌಸ್ ವೈಫ್ಸಿಗೆ ನಾನು ಪರ್ಮಿಷನ್ ಕೊಡ್ತೇನೆ, ಅವರು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ವಿವಾಹೇತರ ಲವ್ ಅಫೇರ್ಸ್ನಲ್ಲಿ ತೊಡಗಲಿಕ್ಕೆ ನಾನು ಪರ್ಮಿಷನ್ ಕೊಡ್ತೇನೆ ಅಂತ ಹೇಳ್ತಾಳೆ. ಏನು ಅರ್ಥ ಈ ಹೆಂಗಸಿನ ಮಾತಿಗೆ? ಬಂಗಾಲದ ಮಹಿಳೆಯರಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ದೇಶದ ಮಹಿಳೆಯರಿಗೆ ಮಾಡಿದ ಅಪಮಾನ ಇದು. ಇದನ್ನು ನೋಡುವಾಗ ಅಂತೂ ನನಗೆ ತುಂಬ ದುಃಖ ಅನಿಸಿತು. ಆವಾಗ ಟ್ವಿಟರ್ನಲ್ಲಿ ದೆಹಲಿಯ ಭಾಜಪದ ಸ್ಪೋಕ್ಸ್ ಪರ್ಸನ್ ಆಗಿರುವ ತೇಜಿಂದರ್ ಪಾಲ್ ಬಗ್ಗಾ ಅವರು ಒಂದು ಕರೆ ಕೊಟ್ಟದ್ದು ನನ್ನ ಗಮನಕ್ಕೆ ಬಂತು. ಅವರು ಹೇಳಿದರು, ಜೈ ಶ್ರೀರಾಮ್ ಎಂಬುದು ನಮ್ಮ ದೇಶದ ಒಂದು ಶುಭವಾದ ಏನು ಹೇಳೋದು, ನಮಸ್ಕಾರ ಅಂತ ಹೇಳಿದ ಹಾಗೆ, ಗ್ರೀಟಿಂಗ್, ಇಟ್ಸ್ ಅ ವರ್ಡ್ ಆಫ್ ಗ್ರೀಟಿಂಗ್. ನಾವು ಪರಸ್ಪರ ನೋಡಿದಾಗ ಜೈ ಶ್ರೀರಾಮ್ ಅಂತ ಹೇಳಿ ಗ್ರೀಟ್ ಮಾಡ್ತೇವೆ. ಅದನ್ನೇ ತನಗೆ ಅಪಮಾನ ಅಂತ ಆಕೆ ಗ್ರಹಿಸ್ತಾಳೆ ಅಂತ ಆದರೆ ನಾವು 1 ಲಕ್ಷ ಪೋಸ್ಟ್ ಕಾರ್ಡ್ಗಳಲ್ಲಿ ಜೈ ಶ್ರೀರಾಮ್ ಬರೆದು ಮಮತಾ ಬ್ಯಾನರ್ಜಿಗೆ ಅಡ್ರೆಸ್ ಮಾಡಿ ಕಳಿಸೋಣ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ಅವರು ಕರೆ ಕೊಟ್ಟಿದ್ದು ನನಗೆ ಗಮನಕ್ಕೆ ಬಂತು.